ನಮ್ಮ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸನ್ಮಾನ್ಯ ಕರ್ನಾಟಕ ವಿಧಾನಸಭೆಯ ಘನವೆತ್ತ ಸ್ಪೀಕರ್ ಯುಟಿ ಖಾದರ್ ಅವರನ್ನು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಚಾಲನೆ ನೀಡಲು ಅಲ್ ಘಜಾಲಿ ಇಸ್ಲಾಮಿಕ್ ಎಜುಕೇಷನ್ ಸೆಂಟರ್ ಗ್ರೀನ್ಲ್ಯಾಂಡ್ ಇದರ ಪ್ರಾಂಶುಪಾಲರಾಗಿರುವಂತಹ ಆಧ್ಯಾತ್ಮಿಕ ಗುರುಗಳಾಗಿರುವಂತಹ ಸಯ್ಯದ್ ಫಖರುದ್ದೀನ್ ಹದ್ದಾದ್ ತಂಗಲ್ರವರನ್ನು ಆಹ್ವಾನಿಸ್ತಾ ಇದ್ದೇವೆ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين حمدا يوافي نعمه ويكافئ مزيدا. اللهم صل وسلم وبارك على سيدنا محمد وعلى آل سيدنا محمد. وصل اللهم ثواب قراءتنا هدية منا إلى حضرة النبي سيدنا محمد صلى الله عليه وسلم وسائر الأنبياء والأولياء والصالحين. اللهم أفض علينا من فيوضاتهم وأسرارهم وأنوارهم يا أرحم الراحمين. اللهم بارك لأهل وأصحاب هذا العقار في جميع ما أعطيتهم وفيما توجهوا إليه بركة تامة كما باركت على عبادك الصالحين. اللهم اجعل أفئدة من الناس تهوي إلينا وإليه وإلى هذا العقار وارزقهم من الثمرات لعلهم يشكرون. اللهم اجعل نعمتنا دائمة ودولتنا قائمة وتجاراتنا رابحة يا أرحم الراحمين. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. صلى الله وسلم على خير خلقه سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ಬಹಳ ಸುಂದರವಾದ ಪ್ರದೇಶದಲ್ಲಿ ನಾವೆಲ್ಲರೂ ಒಂದುಗೂಡಿದ್ದೇವೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೂಗಳತೆ ದೂರದಲ್ಲಿರುವಂತಹ ಪ್ರದೇಶ, ರಾಜ್ಯ ಹೆದ್ದಾರಿಗೆ ಅಂಟಿಕೊಂಡಿರುವಂತಹ ಪ್ರದೇಶ, ನಿಸರ್ಗ ಮೈತುಂಬಿ ಕೊಡುವೆ ನಿಂತಿರುವಂತಹ ಪ್ರಕೃತಿ ರಮಣೀಯವಾದಂತಹ ಪ್ರದೇಶ, ಕಣ್ಣೆತ್ತುವ ದೂರಕ್ಕೂ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವಂತಹ ವಿಶಾಲವಾದ ಮೈದಾನ, ಹೀಗೆ ಎಲ್ಲ ಅರ್ಥದಲ್ಲೂ ಅರ್ಥಪೂರ್ಣವಾಗಿರುವಂತಹ ವಿಶಾಲವಾದ ಪ್ರದೇಶದ ನಡುವೆ ಗೋಲ್ಡ್ ಫೀಲ್ಡ್ ತಲೆಗೆತ್ತಿ ನಿಲ್ಲಲಿದೆ. ಎಲ್ಲ ಮಹಾ ಸಾಧನೆಗಳಿಗೂ ಎಲ್ಲ ಮಹಾ ಅಭಿವೃದ್ಧಿಗಳಿಗೂ ಒಂದು ಶುಭ ಆರಂಭ ಅಂತ ಒಂದಿರುತ್ತೆ. ಅಂತಹ ಒಂದು ಶುಭ ಗಳಿಗೆಗೆ ನಾವೆಲ್ಲರೂ ಇಂದು ಸಾಕ್ಷಿಯಾಗುತ್ತಿದ್ದೇವೆ, ಚಾಲನೆಯನ್ನು ನೀಡುತ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದು ಸೇರಿರುವಂತಹ ಎಲ್ಲ ಗಣ್ಯಾತಿಗಣ್ಯ ಅತಿಥಿಗಳಿಗೂ ಸಭಿಕರಿಗೂ ಸ್ವಾಗತವನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ವೇದಿಕೆಯಲ್ಲಿರುವಂತಹ ಕರ್ನಾಟಕ
ವಿಧಾನಸಭೆಯ ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನಸಭೆಯ ಸಭಾಪತಿಗಳಾಗಿರುವಂತಹ ನಮ್ಮ ಜಿಲ್ಲೆಯ ಹೆಮ್ಮೆಯ ಸುಪುತ್ರರಾಗಿರುವಂತಹ ಸನ್ಮಾನ್ಯ ಜನಾಬ್ ಯುಟಿ ಖಾದರ್ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಚಾಲನೆ ನೀಡಿದಂತಹ ಸಿಗಿದು ಫಖರುದ್ದೀನ್ ಹದ್ದಾ ತಂಗಳ್, ಅದೇ ರೀತಿ ಸೈಂಟ್ ಜೋಸೆಫ್ ಚರ್ಚ್ ಬಜ್ಪೆ ಇದರ ಗುರುಗಳಾಗಿರುವಂತಹ ಫಾದರ್ ರೊನಾಲ್ಡ್ ಕೊಟ್ಟಿನೋ, ಅದೇ ರೀತಿ ರಾಘವೇಂದ್ರ ಭಟ್ ಫೊರ್ಕೋಡಿ, ಸಂತೋಷ್ ಡಿಸೋಜ ಪೇಜಾವರ ವಲಯದ ಕ್ಯಾಥೋಲಿಕ್ ಸಭಾದ ಸಂತೋಷ್ ಡಿಸೋಜ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹಾನರೇಬಲ್ ಸೆಕ್ರೆಟರಿ ಆಗಿರುವಂತಹ ಮಂಗಳೂರು ವರ್ತಕರ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಅಹಮದ್ ಬಾವಾ ಬಚಾಲ್ ನಮ್ಮೊಂದಿಗಿದ್ದಾರೆ. ಶರೀಫ್ ಬಜ್ಪೆ ನಮ್ಮೊಂದಿಗಿದ್ದಾರೆ. ಲತೀಫ್ ಬಜ್ಪೆ ನಮ್ಮೊಂದಿಗಿದ್ದಾರೆ. ಬಜ್ಪೆ ಟೌನ್ ಪಂಚಾಯತ್ ಚೀಫ್ ಆಫೀಸರ್ ಆಗಿರುವಂತಹ ಶ್ರೀಮತಿ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಶಾಹುಲ್ ಹಮೀದ್ ಬಜ್ಪೆ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಸಮಾರಂಭಕ್ಕೆ ಶುಭಾಶಯವನ್ನು ಕೋರಲು ಶುಭ ಚರ್ಚ್ ಇದರ ಫಾದರ್ ಆಗಿರುವಂತಹ ಫಾದರ್ ರೊನಾಲ್ಡ್ ಕೊಟ್ಟಿನೋ ಇವರನ್ನು ಆದರದಿಂದ ಆಹ್ವಾನಿಸ್ತಾ ಇದ್ದೆ. ವಿಧಾನಸಭೆಯ ಸ್ಪೀಕರ್ ಆದ ಗೌರವಾನ್ವಿತ ಶ್ರೀಮಾನ್ ಯುಟಿ ಖಾದರ್ ರವರೇ, ಧರ್ಮಗುರುಗಳೇ, ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನವನ್ನು ಕೊಟ್ಟ ಜಮೀಲ್ ರವರೇ, ಇಲ್ಲಿ ವೇದಿಕೆಯ ಮೇಲೆ ನೆರವೇರಿದ ಆಸೀನರಾದ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂದೆ ಆಸೀನರಾದ ಅತಿ ಗಣ್ಯರೇ, ನಿಮಗೆಲ್ಲರಿಗೂ ಈ ಬೆಳಿಗ್ಗೆಯ ದಿವಸದ ಶುಭ ಕಾಮನೆಗಳು. ನಿಮಗೆಲ್ಲರಿಗೂ ನಮಸ್ಕಾರ. ಗೋಲ್ಡ್ ಫೀಲ್ಡ್ ನೋಡುವಾಗಲೇ ಇವತ್ತು ಒಂದು ಫೀಲ್ಡ್ ನಮಗೆ ಕಾಣ್ತದೆ, ಇದು ಮುಂದೆ ಬಂಗಾರವಾಗಿ ಪರಿವರ್ತನೆಗೊಳ್ತದೆ ಎಂಬ ಆಶಾ ಮನೋಭಾವದಿಂದ ನಾವೆಲ್ಲರೂ ಇಲ್ಲಿಗೆ ಸೇರಿದ್ದೇವೆ. ಒಳ್ಳೆಯ ಮಳೆ ಉಂಟು, ಪ್ರಕೃತಿಯು ಶೋಭಿಸ್ತದೆ. ಸುತ್ತಲೂ ಯಾವುದೇ ಅಡೆತಡೆಗಳು ಇಲ್ಲದೆ ಇರುವ ಈ ವಾತಾವರಣದಲ್ಲಿ ಒಂದು ಹೈಟೆಕ್ ರೆಸಿಡೆನ್ಷಿಯಲ್ ಲೇಔಟ್ ಇಲ್ಲಿ ಬರುತ್ತದೆ. ಮಾನವನ ಪ್ರಯತ್ನ ಮತ್ತು ದೇವರ ಆಶೀರ್ವಾದ ಯಾವಾಗಲೂ ಅಗತ್ಯ. ದೇವರ ಆಶೀರ್ವಾದ ಇಲ್ಲದೆ ಇದ್ದರೆ ಎಷ್ಟು ನೀವು ಪ್ರಯತ್ನ ಪಡೀರಿ, ಅದರಲ್ಲಿ ಏನಾದರೂ ವಿಘ್ನವೊಂದು ಬಂದು ನಮ್ಮ ಆಶೋತ್ತರಗಳೆಲ್ಲ ನಾಶವಾಗಿ ಹೋಗ್ತವೆ. ನಾವು ಹಿಡಿದ ಕೆಲಸ ಸರಿಯಾಗಿ ನಡೆಯುವುದಿಲ್ಲ. ನಾವು ಮಾಡಲಿಕ್ಕೆ ಆಲೋಚನೆ ಮಾಡಿದ ಕೆಲಸ ಮತ್ತು ಪ್ರಯತ್ನದ ಮೇಲೆ ದೇವರ ಆಶೀರ್ವಾದ ಬಹಳ ಅಗತ್ಯ. ಆಗ ಮಾತ್ರ ನಮ್ಮ ಕೆಲಸಗಳು ಸಾಂಗವಾಗಿ ನೆರವೇರ್ತವೆ. ಜೀವನದಲ್ಲಿ ಮೈಲುಗಟ್ಟಲೆ ಎತ್ತರಕ್ಕೆ ಏರಿದ ಹಲವಾರು ವ್ಯಕ್ತಿಗಳಲ್ಲಿ ಶ್ರೀಮಾನ್ ಯುಟಿ ಖಾದರ್ ಅವರು ಇಲ್ಲೇ ಇದ್ದಾರೆ. ಅವರು ತನ್ನ ಜೀವನದಲ್ಲಿ ನನಗೆ ಅರಿತಿದ್ದ ಪ್ರಕಾರ ಅವರ ತಂದೆಯವರು ಕೂಡ ಬಹಳ ಶ್ರಮಜೀವಿ ಹಾಗೂ ಯಾರಿಗೂ ಬಂದವರಿಗೆ ಹಿಂದೆ ಕಳಿಸಿದವರಲ್ಲ. ಅಷ್ಟೊಂದು ವಿನಯತೆಯಿಂದ ಎಲ್ಲ ಕಾರ್ಯಕ್ರಮಗಳಿಗೆ ಹಾಜರಾಗಿ ತನ್ನಲ್ಲಿದ್ದ ಆ ಸೇವಾ ಮನೋಭಾವನೆಯನ್ನು ತೋರಿದ್ದರಿಂದ ಅವರು ಇವತ್ತು ಈ ಉತ್ತುಂಗಕ್ಕೆ ಏರಿದ್ದಾರೆ. ಅದೇ ಪ್ರಕಾರ ನಾವು ಕೂಡ ನಮ್ಮ ಜೀವನದಲ್ಲಿ ಸೇವಾ ಮನೋಭಾವನೆಯನ್ನು ಬೆಳೆಸಿ ಇತರರಿಗೆ ಸಹಾಯ ಮಾಡುವ ಮನಸ್ಸು ಇದ್ದರೆ ಅದು ಖಂಡಿತ ನಮಗೆ ಒಳಿತು ಮಾಡುತ್ತದೆ, ಮಾತ್ರವಲ್ಲ ಎತ್ತರಕ್ಕೆ ಏರಲು ಸಹಾಯ ಮಾಡ್ತದೆ. ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು, ಈ ಸ್ಥಳದಲ್ಲಿ ಹಮ್ಮಿಕೊಂಡು ಈ ಭೂಮಿಯನ್ನು ಪರಿವರ್ತನೆಗೊಳಿಸಲಿಕ್ಕೆ ಮುಂದೆ ಬಂದ ನಮ್ಮ ಗಣ್ಯರಿಗೆ ನಾನು ಶುಭ ಕೋರುತ್ತೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮ ಮಾತ್ರವಲ್ಲ, ಮುಂದಿನ ದಿವಸಗಳಲ್ಲಿ ಈ ಲೇಔಟ್ ಆಗುವ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಲಿ ಹಾಗೂ ಒಳ್ಳೆಯ ಕಸ್ಟಮರ್ಸ್ ಅವರಿಗೆ ಸಿಗಲಿ ಎಂದು ಆಶಿಸಿ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಗೋಲ್ಡ್ ಫೀಲ್ಡ್ ಹೈಟೆಕ್ ರೆಸಿಡೆನ್ಷಿಯಲ್ ಇದರ ನೀಲಿ ನಕ್ಷೆ, ಅದರ ಬ್ರೌಷರನ್ನು ಇಲ್ಲಿ ಅನಾವರಣಗೊಳಿಸ್ತಾ ಇದ್ದೇವೆ. ಗೋಲ್ಡ್ ಫೀಲ್ಡ್ ಹೈಟೆಕ್ ರೆಸಿಡೆನ್ಷಿಯಲ್ ಲೇಔಟ್ ಇದರ ನೀಲಿ ನಕ್ಷೆ, ಅದರ
ಬ್ರೌಷರನ್ನು ನಮ್ಮ ವೇದಿಕೆಯಲ್ಲಿ ಗಣ್ಯ ಅತಿಥಿಗರ ಸಮ್ಮುಖದಲ್ಲಿ ಅದರ ಅನಾವರಣ ನಡೀತಾ ಇದೆ. ಎಲ್ಲ ಅತಿಥಿಗಳಿಗೂ ಕೂಡ ಪರಿಚಯಿಸ್ತಾ ಇದ್ದೇವೆ. ಅತ್ಯಂತ ಸಂತೋಷವಾಗ್ತಿದೆ. ಇಬ್ಬರು ಯುವಕರು ಸೇರಿಕೊಂಡು ಇವತ್ತು ಮಂಗಳೂರು ವಾಜಪೇಯಿ ಕೇಂದ್ರ ಭಾಗದಲ್ಲಿ ಈ ರೀತಿಯ ಒಂದು ಲೇಔಟ್ ಅನ್ನು ಇವತ್ತು ಮಾಡ್ತಿರುವುದು. ಯಾರೆಲ್ಲ ಹುಡ್ತಾನೆ ಅವನಿಗೆ ದೊಡ್ಡ ಮನಸ್ಸು ಏನಂತ ಹೇಳಿದರೆ, ನನ್ನ ಸ್ವಂತ ತಲೆ ಮೇಲೆ ಸ್ವಂತ ಒಂದು ಸೂರು ಬೇಕಂತೇಳಿ ದೊಡ್ಡ ಒಂದು ಕನಸು. ಸಾಯುವ ಮುಂಚೆ ಒಂದು ಸಣ್ಣೊಂದು ಮನೆ ಮಾಡಬೇಕಂತೇಳಿ. ಎಲ್ಲವೂ ಕೂಡ ಸರ್ಕಾರದಿಂದ ಮಾಡಲಿಕ್ಕೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಖಾಸಗಿ ಸಂಘ ಸಂಸ್ಥೆಗಳು ಮುಂದೆ ಬಂದು ಅತ್ಯುತ್ತಮವಾದ ವ್ಯವಸ್ಥೆ ಮೂಲಕ ಸವಲತ್ತನ್ನು ಕೊಟ್ಟಾಗ ಬ್ಯಾಂಕಿನ ಮುಖಾಂತರ ಸಹಕಾರ ಪಡೆದುಕೊಂಡು ಅವರ ಕುಟುಂಬಕ್ಕೆ ಒಂದು ಮನೆಯನ್ನು ನಿರ್ಮಾಣ ಮಾಡೋ ಕನಸನ್ನು ಇವತ್ತು ಕಾಣ್ತಾ ಇದ್ದಾರೆ. ಬಹುಶಃ ನನಗೆ ವಿಶ್ವಾಸ ಇದೆ, ಎಷ್ಟು ಮನೆಗಳು ಬರ್ತದೆ? ಸುಮಾರು 150 ಮನೆಗಳು ಇಲ್ಲಿ ಬಂದಾಗ ಇದು ಬರೇ ನಮ್ಮ ನಮ್ಮ ಮುರಳಿ ಅವರಿಗೆ ಮತ್ತು ನಮ್ಮ ಜಮಾಲಿಗೆ ಮಾತ್ರದ ಪ್ರಯೋಜನ ಅಲ್ಲ. ಜನ ಎನಿಸ್ತಾರೆ, ಒಂದು ವಸತಿ ಸಮುಚ್ಚಯ ಬರುವಾಗ, ಒಂದು ವಾಣಿಜ್ಯ ಕೇಂದ್ರದ ಫ್ಲ್ಯಾಟ್ ಬರುವಾಗ, ಒಂದು ಬಿಲ್ಡಿಂಗ್ ಬರುವಾಗ, ಇದು ಬರೀ ಬಿಲ್ಡಿಂಗ್ ಕಟ್ಟುವವರಿಗೆ ಮಾತ್ರದಲ್ಲಿ ಲಾಭ ಅಂತೇಳಿ. ಬಿಲ್ಡಿಂಗ್ ಕಟ್ಟುವವರಿಗೆ ಮಾತ್ರ ಲಾಭ ಅಲ್ಲ, ಸುತ್ತಮುತ್ತ ಎಲ್ಲರಿಗೂ ಕೂಡ ಇದರಿಂದ ಲಾಭ ಆಗ್ತದೆ. ಇಲ್ಲಿ ಇವರು ಶ್ರಮ ವಹಿಸಿಕೊಂಡು ಇಲ್ಲಿ ಬ್ಯೂಟಿಫುಲ್ ಆದ ಪ್ಲ್ಯಾನ್ ಆದಾಗ ಪಕ್ಕದಲ್ಲಿ 1 ಲಕ್ಷ ಇದ್ದರೆ ಆಟೋಮೆಟಿಕ್ ಆಗಿ 2 ಲಕ್ಷ ಆಗ್ತದೆ. ಸೊ ಪರೋಕ್ಷವಾಗಿ ಇಬ್ಬರ ಒಂದು ಶ್ರಮ ಈ ಊರವರ ಸರ್ವರಿಗೂ ಕೂಡ ಪ್ರಯೋಜನ ಆಗುವಂಥ ಕೆಲಸ ಇವತ್ತು ಆಗುವಂಥ ಈ ಪ್ರದೇಶವೇ ಅಭಿವೃದ್ಧಿ ಆಗ್ತಾ ಇವತ್ತು ಬರ್ತದೆ. ಆವಾಗ ಈ ಯೋಜನೆ ಬರುವಾಗ ಇದಕ್ಕೆ ಸಂಪೂರ್ಣವಾಗಿ ಸಹಕಾರ ಕೂಡ ಜವಾಬ್ದಾರಿ, ಅದೆಲ್ಲರೂ ಇವತ್ತು ಜವಾಬ್ದಾರಿ. ನೀವು ಕೂಡ ಇವತ್ತು ಅಷ್ಟೇ ಇದನ್ನು ಪ್ಲ್ಯಾನ್ ಲೇಔಟ್ ಮಾಡಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ನಾನೆಲ್ಲ ಬಿಲ್ಡರಿಗೆ ಹೇಳ್ತಾ ಇದ್ದೆ. ಏನಂತ ಹೇಳಿದರೆ, ಒಂದು ಉತ್ತಮವಾದ ಬಿಲ್ಡರ್ ಯಾರಂತ ಹೇಳಿದರೆ, ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ತಾನೆ ಅದು ಉತ್ತಮವಾದ ಬಿಲ್ಡರ್ ಅಲ್ಲ, ಎಷ್ಟು ಚೆಂದಾಗಿ ಕಟ್ತಾನೆ ಅವನು ಕೂಡ ದೊಡ್ಡ ಬಿಲ್ಡರ್ ಅಲ್ಲ. ಚೆನ್ನಾಗಿರುವ ನಿಜವಾದ ಬಿಲ್ಡರ್ ಯಾರಂತ ಹೇಳಿದರೆ, ನಿಮ್ಮ ಕೆಲಸ ಮಾಡುವಾಗ ಪಕ್ಕದ ನೆರೆಕಾರೆ ಅವನಿಗೆ ತೊಂದರೆ ಆಗೋದ ರೀತಿಯಲ್ಲಿ ನಮ್ಮ ಕೆಲಸವಂತೂ ಬಿಲ್ಡಿಂಗ್ ಮನೆ ಮಾಡ್ತಾರೆ, ಅದು ನಿಜವಾದ ಬಿಲ್ಡರ್ ಆಗ್ತಾನೆ. ಅದಕ್ಕೆ ನೀವು ಮಾತ್ರ ಅಲ್ಲ, ಬೇರೆಯನ್ನು ಯಾರಿಗೂ ಕೂಡ ತೊಂದರೆ ಆಗೋ ರೀತಿಯಲ್ಲಿ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಖರ್ಚಾಗ್ಬೋದು. ಸಣ್ಣ ಪುಟ್ಟ ಆಸೆ ಮಾಡದೆ ಬ್ಯೂಟಿಫುಲ್ ಆಗಿ ಒಂದು ಮಾದರಿಯಾಗಿ ಬೇರೆಯವರು ಬಂದು ನೋಡಿಕೊಂಡು ಮಾಡಿದ ಈ ರೀತಿಯ ಮಾಡಬೇಕೆಂಬ ವಿಶೇಷವಾದ ಒಂದು ಲೇಔಟ್ ಅಂತ ಮಾಡ್ತಿರೋ ವಿಶ್ವಾಸ ನನಗಿದೆ. ಮುರಳಿ ಅವರಿಗೆ ಈಗಾಗಲೇ ಇದರಲ್ಲಿ ಅತ್ಯುತ್ತಮವಾದ ಹೆಸರು ಕೂಡ ಬೆಂಗಳೂರಿನಲ್ಲಿ ಕೂಡ ಇವತ್ತು ಇದೆ. ಜಮಾಲ್ ನನಗೆ ಅತ್ಯಂತ ಚಿರಪರಿಚಿತ. ಅವನು ಕಿಸೆಯಿಂದ 4 ದುಡ್ಡು ಹೋದರೂ ಚಿಂತೆ ಇಲ್ಲ, ಇನ್ನೊಬ್ಬನಿಗೆ ಉಪದ್ರ ಮಾಡಲಿಕ್ಕೆ ಅವನು ಹೋಗೋದಿಲ್ಲ. ನಾನು ಯಾವಾಗಲೂ ಜೋರು ಮಾಡ್ತಾ ಇರ್ತೇನೆ. ಉತ್ತಮವಾದ ಏರಿಯಾ ಇದೆ. ಅದಕ್ಕೆ ಎಲ್ಲರೂ ಕೂಡ ನಿಮಗೆ ಸಹಕಾರ ಕೊಡ್ತಾರೆ, ಸಹಕಾರ ಕೊಡಬೇಕು. ನೀವು ಕೂಡ ಒಂದು ಮಾದರಿಯಾದ ಒಂದು ಲೇಔಟ್ ಆಗಿಲಿ ಇರಬೇಕು. ನೀವು ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಇದೆ. ಯಾಕೆಂತ ಹೇಳಿದರೆ, ನಾನು ಬಹುಶಃ ಇವತ್ತು ನಮ್ಮ ರೋಹನ್ ಕಾರ್ಪೊರೇಷನ್ ಇಡೀ ನಮ್ಮ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಒಂದು ವಿಶ್ವಾಸವುಳ್ಳಂತಹ ಮತ್ತು ಅತ್ಯಂತ ಮೇಲೆ ಬಂದಂಥ ಒಬ್ಬ ಯುವಕ. ನಾನು ಮತ್ತು ಲಾ ಕಾಲೇಜ್ಲಿದ್ದಾಗ 1994-92 ಅವರ ಫಸ್ಟ್ ಆಫೀಸ್ ಎಲ್ಲಿ ಅಂತೇಳಿ 92 94 ಆಫೀಸ್ ಓಪನ್ ಮಾಡಿದ್ದು. ಫಸ್ಟ್ ಆಫೀಸು ಕುನಿಲ್ ಕಾಂಪ್ಲೆಕ್ಸ್ನಲ್ಲಿ. ಅವರು ಫಸ್ಟ್ ಈ ರೋಡ್ ಸಂಸ್ಥೆ ಇತ್ತು ಬಿಕ್ಕರ್ನಗಟ್ಟೆಯಲ್ಲಿ. ಈ ರೋಡ್ಸು ರಿಯಲ್ ಎಸ್ಟೇಟ್ ಅಂತ ಭಾಳ ಫೇಮಸ್. ಆವಾಗ ಅವರ ಜೊತೆಯಲ್ಲಿ ರೋಹನ್ ಜೊತೆಯಲ್ಲಿದ್ದು 1 ವರ್ಷ ಆದ ನಂತರ ಅವನು ಸಣ್ಣೊಂದು ಆಫೀಸ್ ಮಾಡಿದೆ ಇಲ್ಲಿ ಕುನಿಲ್ ಕಾಂಪ್ಲೆಕ್ಸ್ನ 4th ಫ್ಲೋರಲ್ಲಿ. ಆ ಉದ್ಘಾಟನಾ ಕಾರ್ಯಕ್ರಮ ನಾನು ಹೋಗಿದ್ದೆ. ವಿದ್ಯಾರ್ಥಿ ನಾನು ರಾಕೇಶ್ ಲೋಬಲ್ ನಾವು ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದೆವು, ಆಗ ಪರಿಚಯ. ಅಲ್ಲಿಂದ ಬಂದು ಇವತ್ತು ಎಲ್ಲರೂ ಕೂಡ ವಿಶ್ವಾಸ ಬಂದಂಥ ಒಂದು ಕೆಲಸ ಕಾರ್ಯ. ಯಾಕೆ ಅಂತ ಹೇಳಿದರೆ, ಬಹುಶಃ ಇವತ್ತು ಆ ರೀತಿಯ ಒಂದು ಪ್ರಾಮಾಣಿಕತೆಯ ಮತ್ತು ನಿಯತ್ತಿನ ಬದ್ಧತೆಯ ಅದಕ್ಕಂಥ ಒಂದು ವಿಶ್ವಾಸಪೂರ್ವಕ ಕೆಲಸ ಮಾಡಿ ತನ್ನಿಂತಾನೆ ಮಂಗಳೂರಿನಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇದೆ ಅಂತೇಳಿ ಅದು ಕೊಡ್ತದೆ. ಊರ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ನಿಮಗೆ ಸಂಪೂರ್ಣವಾದ ಸಹಕಾರ ಖಂಡಿತವಾಗಿ ಕೊಡ್ತಾರೆ. ನಿಮಗೆ ಅಂಥ ಯಾವುದೇ ಸಹಕಾರ ಬೇಕಾದರೂ ಕೂಡ ನಮ್ಮ ಗಮನಕ್ಕೆ ತರುವಂಥ ಕೆಲಸ ತಾವಿವತ್ತು ಮಾಡಿ. ಬಹುಶಃ ಮೂಡದಲ್ಲಿ ನಾನು ಹೇಳಬೇಕಂತಿಲ್ಲ, ಜಮಾಲ್ ಅವ್ರಿಗೆ ಅವನು ಎಕ್ಸ್ಪರ್ಟ್ ಆಗಿದ್ದಾನೆ. ಈಗ ಅವನನ್ನು ನಾನು ಕಲಿಬೇಕು ಮೂಡದಲ್ಲಿ ಏನಿದೆ ಅಂತೇಳಿ. ಎಲ್ಲ ನಮಗೆ ಬಹುಶಃ ಅವನು ಹೇಳಿಕೊಡೋ ಕೆಲಸ ಇವತ್ತು ಮಾಡ್ತಾನೆ. ಅದು ಒಳ್ಳೆ ಟೀಮ್ ಇದೆ. ಆದ ಕಾರಣ ನೀವು ಚೆನ್ನಾಗಿದ್ದುಕೊಂಡು ಇದೊಂದು ಮಾದರಿಯಾಗಿ ಮತ್ತು ಫಸ್ಟ್ ಟೈಮ್ ನೀವು ಮಂಗಳೂರಲ್ಲಿ, ನಾನು ಅದಕ್ಕಾಗಿ ಕೂಡ ಮಂಗಳೂರು ಜನತೆ ಪರವಾಗಿ ನಾನು ಇವತ್ತು ಸಲ್ಲಿಸ್ತೇನೆ. ಅದು ಕನ್ಸ್ಟ್ರಕ್ಷನ್ ಇವರು ಲೇಔಟ್ ಮಾಡಿ ಫಸ್ಟ್. ಸೊ ನೀವು ಅಲ್ಲಿಂದ ಇಲ್ಲಿ ಬಂದು ಜಾಗ ತೆಗೆದು ಈ ಲೇಔಟ್ ಮಾಡೋದು ಇದೆಲ್ಲ ಕೂಡ ನಿಮ್ಮ ಶ್ರಮ ವಹಿಸಿದ್ದಕ್ಕೆ, ನಿಮ್ಮ ಬಂಡವಾಳ ಹಾಕಿದ್ದಕ್ಕೆ, ಇದಕ್ಕೆಲ್ಲ ಕೂಡ ನಾನು ಅಭಿನಂದಿಸ್ತಾ ನಾನು ಇವತ್ತು ಸಲ್ಲಿಸ್ತೇನೆ ಎಲ್ಲ ಊರವರ ಪರವಾಗಿ. ನೀವು ಸ್ವಲ್ಪ ನೀವಿಬ್ಬರು ಕೂಡ ಭಾಳ ಚೆನ್ನಾಗಿದೆ ಒಂದು ಲೇಔಟ್ ಮಾಡಿದರೆ, ಚೆನ್ನಾಗಿದ್ದಾನೆ ಒಂದು ಲೇಔಟ್ ಮಾಡಿದರೆ ಮತ್ತೆ ಇವರೆಲ್ಲ ಖಾಲಿ ಚಿತ್ರ ನೋಡಿ ದುಡ್ಡು ಮಾಡೋದು.
ಏನು ಮತ್ತೆ ಕಟ್ಟಬೇಕಂತ ಇಲ್ಲ, ಚಿತ್ರ ಡಿಸೈನ್ ಮಾಡಿದ ತಕ್ಷಣ ಬಂದು ಬುಕ್ ಮಾಡ್ತಾರೆ. ರಿಯಲ್ ಎಸ್ಟೇಟ್ಗೆ ಒಮ್ಮೆ ಕಾನ್ಫಿಡೆನ್ಸ್ ಬಂದ ನಂತರ ಏನು ಟೆನ್ಷನ್ ಇಲ್ಲ, ಜಾಗ ಇದ್ರೆ ಸಾಕು, ಡಿಸೈನ್ ಮಾಡಿದರೆ ಆಟೋಮೆಟಿಕ್ ಜನ ಬಂದು ತಗೊಳ್ತಾರೆ. ಸೊ ಆದ ಕಾರಣ ಈ ಒಂದು ಕೆಲಸ ಮಾದರಿಯಾಗಿ ಬರೋಂಥ ವಿಚಾರ ಆಗಲಿ. ಇಬ್ಬರು ಯುವಕರಿದ್ದೀರಿ, ನಾನು ಹೇಳ್ದಿಷ್ಟೇ, ನಿಮ್ಮ ಹತ್ರ ವಿಷನ್ ಇರಲಿ, ನಿಮ್ಮ ಹತ್ರ ವಿಷನ್ ಬೇಕು, ಪ್ರೊವಿಷನ್ ಆಟೋಮೆಟಿಕ್ ಆಗ್ತಾ ಬರ್ತದೆ. ವಿಷನ್ ಇಲ್ಲದಕ್ಕೆ ಎಲ್ಲಿಯೂ ಕೂಡ ಪ್ರೊವಿಷನ್ ಸಿಗಲಿಕ್ಕೆ ಹೋಗೋದಿಲ್ಲ. ಆದ ಕಾರಣ ವಿಷನ್ ಮುಖಾಂತರ ಈ ಊರು ಚೆಂದ ಕಾಣಬೇಕು, ಎಲ್ಲರಿಗೂ ಕೂಡ ಖುಷಿಯಿಂದ ಇರಬೇಕು, ಬಂದವರು ಕೂಡ ನಾಳೆ ಎಲ್ಲವಾದ ಮೂಲಭೂತ ಸೌಕರ್ಯದ ವ್ಯವಸ್ಥೆ ಹೊತ್ತು ಆಗಬೇಕು. STP ಇನ್ನಿತ ಯಾವುದೇ ವಿಚಾರ ಇರಲಿ, ಎಲ್ಲ ಕೂಡ ಅದನ್ನು ಕ್ಲೀನ್ ಮಾಡಿ ಅದನ್ನು ಬಸ್ ಸಿಸ್ಟಮೆಟಿಕ್ ಆಗಿ ಅದನ್ನು ಯಾರು ಕೂಡ ನೆರೆಕಾರರು ಮತ್ತು ಅಧಿಕಾರಿವರ್ಗ ಯಾಕೆ ಈ ಬಿಲ್ಡಿಂಗಲ್ಲಿ ಬಂತು ಮಾರೆ ಎಂಬ ಭಾವನೆ ಎಲ್ಲಿ ಬರದ ರೀತಿಯಲ್ಲಿ ತಾವು ಅದು ಕೆಲಸ ಮಾಡ್ತೀರ ಎಂಬ ವಿಶ್ವಾಸ ನನಗಿದೆ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು, ಬಹುಶಃ ಇವತ್ತು ನನಗೆ ಈಗಲೇ ಹೋಗಬೇಕು ಬೆಂಗಳೂರಿಗೆ. ನಾಳಿಂದ ನಾನು ಅಂತಾರಾಷ್ಟ್ರೀಯ ಮಟ್ಟದ 5 ದೇಶಕ್ಕೆ ನನ್ನ ಕಾನ್ಫರೆನ್ಸ್ ಟೂರ್ ಇದೆ. ಅದು ಇವನು ನಾನು ಹೇಳಿದೆ ಬರೋದು ಕಷ್ಟ ಅಂತ ಹೇಳಿ, ಅದು ಇವನು ಬಿಡಬೇಕಲ್ಲ. ಆದ ಕಾರಣ ಬಂದು ಬಹುಶಃ ಇಲ್ಲಿ ಹೋಗುವಂಥ ಅವಕಾಶ, ಅದಕ್ಕೆ ನಿಮಗೆಲ್ಲ ವಿಶೇಷ ಸಲ್ಲಿಸಿ ನಮ್ಮ ತಂಗಲವರ ಧರ್ಮಗುರುಗಳ ಎಲ್ಲ ನಮ್ಮ ಹಿರಿಯ ಕಿರಿಯ ನನ್ನ ಮಿತ್ರರ ವಿಶೇಷ ಸಹಕಾರವನ್ನು ಕೇಳಿಕೊಂಡು ನಿಮಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸ್ತೇನೆ. ಅಸ್ಸಲಾಮು ಅಲೈಕುಂ, ನಮಸ್ಕಾರ. UT ಖಾದರ್ ಸಾಹೇಬ್ ಅವರಿಗೆ ನಮ್ಮ ಸಭೆಯ ಪರವಾಗಿ ಎಲ್ಲ ವಿಧ ಧನ್ಯವಾದಗಳು, ಕೃತಜ್ಞತೆಗಳು. ನಮ್ಮ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ, ನಮ್ಮ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮೂಲಕ ಚಾಲನೆ ನೀಡಿದಂತಹ ಸೈಯದ್ ಫಖರುದ್ದೀನ್ ಹದ್ದಾ ತಂಗಲ್ರವರು ನಮ್ಮ ಇಲ್ಲಿ ವೇದಿಕೆಯಿಂದ ವಿರಮಿಸ್ತಾ ಇದ್ದಾರೆ. ಅವರನ್ನು ಕಿರುಕಾಣಿಕೆಯನ್ನು ನೀಡಿ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ಬಶೀರ್ ಅಲ್ ರಫಾ ಬಜ್ಪೆ ಇವರು ಒಂದು ಕಿರು ಕಾಣಿಕೆಯನ್ನು ನೀಡಿ ತಂಗಲ್ರವರಿಗೆ ಬೀಳ್ಕೊಡ್ತಾ ಇದ್ದಾರೆ. ವೇದಿಕೆಯಲ್ಲಿ ಇದೀಗ ಅಲ್ ಘಜಾಲಿ ಎಜುಕೇಷನ್ ಸೆಂಟರ್ ಇದರ ಪ್ರಾಂಶುಪಾಲರಾಗಿರುವಂತಹ ಸೈಯದ್ ಫಖರುದ್ದೀನ್ ಹದ್ದಾ ತಂಗಲ್ರವರಿಗೆ ಕಿರು ಕಾಣಿಕೆಯನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದೇವೆ. ಬಶೀರ್ ಅಲ್ ರಫಾ ಅವರು ಅದನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು. ನೆಕ್ಸ್ಟ್ ಮುಖ್ಯ ಆಡಳಿತಾಧಿಕಾರಿಯಾಗಿರುವಂತಹ ಶ್ರೀಮತಿ ಪೂರ್ಣಕಲಾ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ವೇದಿಕೆಯಲ್ಲಿ ಅಲ್ ಘಜಾಲಿ ಎಜುಕೇಷನ್ ಸೆಂಟರ್ ಇದರ ಮ್ಯಾನೇಜರ್ ಆಗಿರುವಂತಹ KK ಮೊಹಿದ್ದೀನ್ ಕಾಮಿಲ್ ಸಖಾಫಿರವರಿದ್ದಾರೆ. ಅದೇ ರೀತಿ ಸಂಸ್ಥಾಪಕರು ಚೇರ್ಮನ್ ಕೂಡ ಆಗಿರುವಂತಹ ಮುರಳಿ ಭೀಮಣ್ಣ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಈ ಒಂದು UK ಬಿಲ್ಡ್ಕಾನ್ ಇದರ ಡೈರೆಕ್ಟರ್ ಆಗಿರುವಂತಹ ಜಮಾಲುದ್ದೀನ್ ಮಾಡೂರ್ ನಮ್ಮೊಂದಿಗಿದ್ದಾರೆ, ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿ ಮುರಳಿ ಭೀಮಣ್ಣ ಇವರ ಸುಪುತ್ರ ಆಗಿರುವಂತಹ ಉಜ್ವಲ್ ಗೌಡ ಅವರ ಶ್ರೀಮತಿ ಯುಕ್ತ ಇವರೆಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತಾ ನಮ್ಮ UK ಬಿಲ್ಡ್ಕಾನ್ ಇದರ ಡೈರೆಕ್ಟರ್ ಆಗಿರುವಂತಹ ಜಮಾಲುದ್ದೀನ್ ಮಾಡೂರ್ ಇವರ ಸುಪುತ್ರಿ ಫಾತಿಮಾ ಜುಲ್ಫಾ ಇವರಿಂದ ಒಂದು ಸಣ್ಣ ನುಡಿಮುತ್ತು ವೇದಿಕೆಯಲ್ಲಿ ನಡೀತಾ ಇದೆ. To a beautiful venue today of Goldfield High Tech residential layout in Mangalore, Bajpe. We have our chief guest, UT Khadar, Speaker of Karnataka Legislative Assembly, and we have a guest of honor, Syed Fakhruddin Hada Tangal, Raghavendra Bhatt Porkodi, Dr. Ronald Kutina. Welcome you all. This was a dream project of founder Mr. Murli Bhimanna, UK Bilcon Bangalore. It's his first project in Mangalore. I wish this project to be successful. Thank you. Signing off, Fatima Zulfa. ಧನ್ಯವಾದಗಳು ಫಾತಿಮಾ ಜುಲ್ಫಾ ಇರುವಂತಹ. ಅದೇ ರೀತಿ ಮಂಗಳೂರು ವರ್ತಕರ ಸಂಘದ ಉಪಾಧ್ಯಕ್ಷರು ಆಗಿರುವಂತಹ ಅಹಮದ್ ಬಾಬಾ ಬಚಾಲ್ ನಮ್ಮೊಂದಿಗೆ ಒಂದೆರಡು ಮಾತುಗಳನ್ನಾಡ್ತಾ ಇದ್ದಾರೆ. ಪ್ರಥಮವಾಗಿ ನಮ್ಮ ಫಾದರ್ ಅವರು ನಮಗೆ ಎಲ್ಲರಿಗೂ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ತದನಂತರ UT ಖಾದರ್ ಅವರು ಇಲ್ಲಿಯ ಬಿಲ್ಡರಿಗೆ ಮತ್ತು ಇದರ ಡೈರೆಕ್ಟರ್ಗಳಿಗೆ ಚಾಟಿಯನ್ನು ಬೀಸಿದ್ದಾರೆ. ಅದೇನೆಂದು ಹೇಳಿದರೆ, ಮೊದಲು ನೀವು ಏನು ಬಿಲ್ಡಿಂಗ್ ಕಟ್ಟಿಸ್ತೀರೋ ಸೈಟ್ ಕೊಡ್ತೀರೋ ಅದು ಕೊಡುವಾಗ ಇತರ ನೆರೆಕರೆಯವರಿಗೆ ಉಪದ್ರ ಆಗಬಾರದು ಎಂಬ ಒಂದು
ಚಾಟಿಯನ್ನು ಬೀಸಿದ್ದಾರೆ. ಅದರ ಅರ್ಥ ಏನೆಂದು ಹೇಳಿದರೆ, ಅದರ ಗೂಢಾರ್ಥ ಯಾರಾದರ ತಿಳಿದುಕೊಳ್ತಾರೋ ಅವನಿಗೆ ಗೊತ್ತು. ಇವತ್ತು ಈ ಸುಂದರವಾದಂತಹ ಈ ಪರಿಸರದಲ್ಲಿ ಈ ರೀತಿಯ ಒಂದು ಲೇಔಟ್ ಆಗೋದು ನಿಜವಾಗಿಯೂ ಈ ಪರಿಸರದವರಿಗೆ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರಿಗೂ, ಎಲ್ಲ ಬಿಲ್ಡರಿಗೂ ಇದೊಂದು ಮಾದರಿ ಆಗಬೇಕು. ಯಾಕಂತ ಹೇಳಿದರೆ, ಜನರು ನಿಮ್ಮ ಸೈಟನ್ನು ಪರ್ಚೇಸ್ ಮಾಡಲಿಕ್ಕೆ ಬರುವಾಗ ಅದರಲ್ಲಿ ಮೂಲಭೂತ ಸೌಕರ್ಯಗಳು ಉಂಟೋ ಎಂದು ಪ್ರಥಮವಾಗಿ ನೋಡ್ತಾರೆ. ಬಹುಶಃ ಈ ಪ್ರದೇಶದಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಬರಲಿಲ್ಲ, ಇನ್ನು ಕ್ರಮೇಣ ಬರಬಹುದು. ಯಾಕಂತ ಹೇಳಿದರೆ, ನಾನು ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯ ಒಬ್ಬ ಖಜಾಂಚಿಯಾಗಿ, ಒಬ್ಬ ಸದಸ್ಯನಾಗಿ ಹಲವಾರು ಹುದ್ದೆಯಲ್ಲಿ ನಾನಿದ್ದವ. ಇದರೆಲ್ಲ ಒಂದು ಸಮಗ್ರ ಅಭಿವೃದ್ಧಿಯನ್ನು ಜಿಲ್ಲಾಡಳಿತಕ್ಕೆ ಇಂಟ್ರಡ್ಯೂಸ್ ಮಾಡೋದು, ಜಿಲ್ಲಾಡಳಿತವನ್ನು ತಿದ್ದುವುದು ನಮ್ಮ ಸಂಸ್ಥೆಯ ಕೆಲಸವಾಗಿದೆ. ನನಗೆ ಬಹಳ ಗೌರವ ಇದೆ. ಇದೇ ಬಜ್ಪೆ ಏರ್ಪೋರ್ಟಿಗೆ 1951ರಲ್ಲಿ ನನ್ನ ಹೆಮ್ಮೆಯ ಸಂಸ್ಥೆ 1,50,000 ರೂಪಾಯಿ ಡೊನೇಷನ್ ಕೊಟ್ಟಿದೆ. ಯಾಕಂತ ಹೇಳಿದರೆ, ವ್ಯಾಪಾರ ವಹಿವಾಟು ನಡೆಯುವುದಾದರೆ ಕನೆಕ್ಟಿವಿಟಿ ಬೇಕು. ಆ ಕನೆಕ್ಟಿವಿಟಿಗೆ ಈ ಏರ್ಪೋರ್ಟಿಗೆ ನನ್ನ ಸಂಸ್ಥೆ 50,000 ರೂಪಾಯಿ ಕೊಟ್ಟಿದೆ. 1952ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಡಕೋಟಾದಲ್ಲಿ ಬಂದು ಈ ಏರ್ಪೋರ್ಟನ್ನು ಉದ್ಘಾಟನೆ ಮಾಡಿದರು. ಎರಡನೇದಾಗಿ ಇಲ್ಲಿ ಪಕ್ಕದಲ್ಲಿ ಬರುವಂತಹ SEZ, ಈ SEZ ನಲ್ಲಿ ಎಷ್ಟು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡುವವರಿಗೆ ಇದರ ಪ್ರಯೋಜನ ಎಂದು ಹೇಳಿದರೆ ಅದು ಹೇಳಲಿಕ್ಕೆ ಸುಮಾರು ಸಮಯ ಬೇಕು. ನಾನು ಸಂಕ್ಷಿಪ್ತವಾಗಿ ಹೇಳುವುದೇನೆಂದ್ರೆ ಹೇಳಿದ್ರೆ, ಈ ಪ್ರದೇಶದಲ್ಲಿ ಕಡಿಮೆಯಲ್ಲಿ ಒಂದು 10 ಎಕರೆ ಇರಬಹುದು. ಈ 10 ಎಕರೆಯಲ್ಲಿ ನಿಮ್ಮ ಹಿಂದ್ಗಡೆಯಲ್ಲಿ ಕಾಣುವಂತಹ ಆ ಮಾರ್ಗದ ಬದಿಗೆ ಸಾಧಾರಣ ಒಂದು 400-500 ಫೀಟ್ ಇರಬಹುದು. ಅಲ್ಲಿ ಒಂದು ಕಾಂಪ್ಲೆಕ್ಸು ಬರಬಹುದು. ಈ ಪ್ರದೇಶದಲ್ಲಿ ಒಳ್ಳೆ ನೀರು ಸಿಗ್ತದೆ ಎಂದು ನನಗೆ ಇದರ ಸಂಬಂಧಪಟ್ಟವರು ನನಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಆದ ಕಾರಣ ಇದೊಂದು ಒಳ್ಳೆ ರೀತಿಯ ಒಂದು ಲೇಔಟ್ ಆಗಲಿ. ಮನುಷ್ಯ ಖಾದರ್ ಅವರು ಹೇಳಿದರು, ಖಾದರ್ ಅವರು ಇಂಥ ಒಂದು ಜನ ಎಂದು ಹೇಳಿದರೆ ಅವರ ಮುಖಸ್ಥಿತಿಗೆ ಹೇಳುವುದಲ್ಲ. ಖಾದರ್ನವರು ನಾನು ಎಂದಿಲ್ಲ, ನಾವು ಎಂದು. ಅದರಲ್ಲಿ ಉರ್ದುವಿನಲ್ಲಿ ಹೇಳ್ತದೆ ಹಮ್ ಎಂದು. ಹಮ್ ಎಂದರೆ ಹ ಮತ್ತು ಮೀಮ್. ಅದರ ಅರ್ಥ ಎಂದು ಹೇಳಿದರೆ ಹಿಂದೂ ಅಂಡ್ ಮುಸ್ಲಿಂ ಎಲ್ಲರನ್ನು ಒಟ್ಟಾಗಿ ಸೇರಿಸಿ ಕೊಂಡೋಗುವಂತಹ ಒಂದು ಸ್ವಭಾವ, ಅಂತ ಎಲ್ಲರನ್ನು ದಾರಿಯಾಗಿ ಒಂದು ದೀಪವಾಗಿ ತೋರಿಸಿಕೊಂಡಂಥ ಒಂದು ಮಹಾ ವ್ಯಕ್ತಿ. ಆ ವ್ಯಕ್ತಿ ಇವತ್ತಿನ ಈ ಸಭೆಯಲ್ಲಿ ಹಾಜರಾಗಿದ್ದಾರೆ. ಅವರ ದಿವ್ಯ ಹಸ್ತದಲ್ಲಿ ಇಲ್ಲಿ ಎಲ್ಲ ನೆರವೇರ್ತದೆ. ಅವರೊಂದು ಅಶ್ಯೂರೆನ್ಸು ಕೊಟ್ಟಿದ್ದಾರೆ, ನಿಮಗೆ ಏನು ಬೇಕು ಪಂಚಾಯತ್ ಲೆವೆಲ್ನಲ್ಲ, ಮೂಡಾ ಲೆವೆಲ್ನಲ್ಲ. ನಾನು ಸಹ ನಗರಸಭಾ ಸದಸ್ಯನಾಗಿದ್ದೆ. ನನಗೆ ಒಂದು ಲೇಔಟ್ ಮಾಡಿ, ಒಂದು ಜಾಗ ಪರ್ಚೇಸ್ ಮಾಡಿ, ಒಂದು ಮನೆ ಕಟ್ಟಬೇಕಾದರೆ ಅದು ಎಷ್ಟು ಕಷ್ಟ. ಅದು ಬಡವನಿಗೆ ಹೆಚ್ಚು, ಶ್ರೀಮಂತರಿಗೆ ಅದು ಬಹಳ ಈಸಿಯಾಗಿದೆ. ಆದ ಕಾರಣ ಈ ಒಂದು ಪ್ರದೇಶದಲ್ಲಿ ಒಳ್ಳೆಯ ಗಾಳಿ ಉಂಟು, ಒಳ್ಳೆಯ ಗ್ರೀನರಿ ಉಂಟು, ಪಕ್ಕದಲ್ಲಿ ಮಸೀದಿಗಳುಂಟು, ಚರ್ಚ್ ಉಂಟು, ದೇವಸ್ಥಾನ ಉಂಟು, ಏರ್ಪೋರ್ಟ್ ಉಂಟು. ಎಲ್ಲ ಸೌಕರ್ಯಗಳನ್ನು ಒಳಗೊಂಡ ಈ ಪ್ರದೇಶದಲ್ಲಿ ತಮಗಾಗುವಂತಹ ಒಂದು ಸೈಟನ್ನು ನೀವು ಪರ್ಚೇಸ್ ಮಾಡಿಕೊಳ್ಳಿ. ಮನುಷ್ಯ ಪ್ರಥಮವಾಗಿ ನೆನೆಸುವುದು, ನನಗೆ ಒಂದು ರಾತ್ರಿ ಮಲಗಲಿಕ್ಕೆ ಒಂದು ಸೂರು ಬೇಕಂದು. ಆ ಸೂರಿಗೋಸ್ಕರ ಆ ಮನುಷ್ಯನ ಮನುಷ್ಯ ಪ್ರಯತ್ನ ಮಾಡಿದರೆ ಇಂದು ಚಂದ್ರಲೋಕವೋ ಸೂರ್ಯಲೋಕವೋ ಎಲ್ಲಿ ಬೇಕಾದರೂ ಮನುಷ್ಯ ಹೋಗುವುದು. ಪ್ರಯತ್ನ ಮಾಡೋದು ನಿಮ್ಮ ಕೆಲಸ, ಫೆಸಿಲಿಟೀಸ್ ಮಾಡಿಕೊಡುವುದು ಇವರ ಕೆಲಸ. ಆದ ಕಾರಣ ಈ ಸಭೆಯಲ್ಲಿ ನನಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಇದರ ಎಲ್ಲ ಆಡಳಿತಗಾರರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ. ಜೈ ಹಿಂದ್. ಅವರು ಹೇಳಿದಂತೆ ಬಹಳ ಸುಂದರವಾದ ಪ್ರದೇಶ. ಅದನ್ನು ಅಡಿಗೇರಿ ಹಾಕಿ ಹೇಳುವುದಾದರೆ ಆ ಪ್ರದೇಶ, ಅದೇ ರೀತಿ ನಿಸರ್ಗ ಮೈತುಂಬಿ ಕೊಡವಿ ನಿಂತಿರುವಂತಹ ಪ್ರಕೃತಿ ರಮಣೀಯವಾದಂತಹ ಪ್ರದೇಶ, ಕಣ್ಣೆತ್ತುವುದವರೆಗೂ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವಂತಹ ವಿಶಾಲವಾದ ಮೈದಾನ. ಅಂತಹ ಒಂದು ಸುಂದರವಾದ ಪ್ರದೇಶದಲ್ಲಿ ಗೋಲ್ಡ್ ಫೀಲ್ಡ್ ತಲೆ ಎತ್ತಿ ನಿಂತಲಿದೆ.
ನಮ್ಮ ಕಾರ್ಯಕ್ರಮವನ್ನು ಪರಿಸರದ ಸಾಮಾಜಿಕ ಮುಖಂಡರಾಗಿರುವಂತಹ ಸಿರಾಜ್ ಹುಸೇನ್ ನಮ್ಮ ಮುಂದೆ. ಈ ಒಂದು ನಮ್ಮೂರಿಗೆ ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ಅನ್ನು ತಂದುಕೊಟ್ಟಂತಹ ಮುರಳಿ ಮತ್ತು ಕುಟುಂಬ ಮತ್ತು ಅವರ ಸಹ ಜಮಾಲ್ ಅವರ ತಂಡಕ್ಕೆ ನಾನು ಶುಭ ಕೋರುತ್ತಾ, ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ಬರುವಾಗ ಊರಿಗೂ ಕೂಡ ಅಷ್ಟೇ ಜನರಿಗೂ ಕೆಲಸ ಸಿಗುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಲೇಔಟ್ ಮಾಡುವಾಗ ಬೇರೆ ಬೇರೆ ರೀತಿಯಲ್ಲಿ ಕೂಲಿಯಿಂದ ಹಿಡಿದು ದೊಡ್ಡ ಮಟ್ಟದವರೆಗೆ ಕೆಲಸ ಈ ಭಾಗದ ಜನರಿಗೆ ಸಿಗ್ತದೆ. ಅದಕ್ಕಾಗಿ ನಾನು ಮುರಳಿಯವರು ಇಂಥ ಒಂದು ಪ್ರಾಜೆಕ್ಟ್ ಅನ್ನು ತಂದಿದ್ದಾರೆ. ಮುಂದೆ ಕೂಡ ಈ ಒಂದು ಗೋಲ್ಡ್ ಫೀಲ್ಡ್ ಎಂಬ ಒಂದು ಲೇಔಟ್ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ಈ ಭಾಗಕ್ಕೆ ಅವರು ಬಂದು ಇನ್ನೂ ಕೂಡ ಅನೇಕ ಲೇಔಟ್ಗಳನ್ನು ಮತ್ತು ವಸತಿ ಸಮುಚ್ಚಯಗಳನ್ನು ಮಾಡಲಿ ಅಂತ ಹೇಳಿ ದೇವರು ಅವರಿಗೆ ಅನುಗ್ರಹಿಸಲಿ ಅಂತ ಹೇಳಿ ಮತ್ತು ಈ ಒಂದು ತಂಡಕ್ಕೆ ನಾನು ಶುಭವನ್ನು ಕೋರುತ್ತಾ, ಮತ್ತೆ ನಮ್ಮ UT ಖಾದರ್ ಸಾಹೇಬ್ರ ಹತ್ರ ನಂದು ಈ ಒಂದು ಸಬ್ಜೆಕ್ಟ್ ಅನ್ನು ಬಿಟ್ಟು ನಾನೊಂದು ಸಣ್ಣ ಒಂದು ಮನವಿ ಇದೆ. ಇಷ್ಟೊಂದು MRPL ಅಂತ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ, ನಮ್ಮ ಪೋರ್ಟ್ ಅಂತ, ಈಗ ಮುರಳಿಯವರು ಮಾಡುವಂತ ಇಷ್ಟಷ್ಟು ದೊಡ್ಡ ಪ್ರಾಜೆಕ್ಟ್ಗಳು ಬಂದಿದೆ. ದಯವಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಅಂತರಾಜ್ಯದ ಎಷ್ಟೋ ನಮ್ಮ ಇಲ್ಲಿ ಎಂಪ್ಲಾಯೀಸ್ ಇಲ್ಲಿದ್ದಾರೆ, ಈ ಭಾಗದಲ್ಲಿದ್ದಾರೆ. ನಮಗೆ ಒಂದು ಸಮುದಾಯ ಆಸ್ಪತ್ರೆ ಬೇಕಾಗಿದೆ. ನಮ್ಮದು ಅದೇ ಹಳೆಯ ಹಾಸ್ಪಿಟಲ್ ಇನ್ನೂ ಕೂಡ ಇದೆ. ನಮ್ಮ ಜನ BA ಮೊಯ್ದೀನ್ ಸಾಹೇಬರು ಅವ್ರದ್ದೊಂದು ಕನಸಿತ್ತು. ರಮೇಶ್ ಕುಮಾರ್ ಅವರು ಆರೋಗ್ಯ ಸಚಿವರಾದಾಗ ಅವರೊಟ್ಟಿಗೆ ಒಂದು ಮನವಿ ಮಾಡಿದರು. ಆ ಸಂದರ್ಭದಲ್ಲಿ ಮತ್ತು ಸರ್ಕಾರ ಬಿತ್ತು, ಮತ್ತೆ ಆಗಲಿಲ್ಲ. ದಯವಿಟ್ಟು ನಾನು ಅವರಲ್ಲಿ ಮನವಿ ಮಾಡಿಕೊಳ್ಳೋದು ಇಷ್ಟೇ, ಈ ಭಾಗಕ್ಕೆ ಒಂದು ಸಮುದಾಯ ಆಸ್ಪತ್ರೆ ಬೇಕು. ಅದನ್ನು ತಾವು ತಮ್ಮಿಂದ ಸಾಧ್ಯ ಇದೆ, ಖಂಡಿತವಾಗಿಯೂ ತಾವು ಅದನ್ನೊಂದು ಮಾಡುವಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದರೆ ಈ ಭಾಗಕ್ಕೆ ಅನುಕೂಲ ಆಗುತ್ತದೆ ಅಂತ ಹೇಳಿ ನನ್ನ ಒಂದು ಈ ಮಾತನ್ನು ನಾನು ಕೊನೆಗಾಣಿಸ್ತೇನೆ. ಕರ್ನಾಟಕ ವಿಧಾನಸಭೆಯ ಸಭಾಪತಿಯಾಗಿರುವ UT ಖಾದರ್ ಸಾಬ್ರವರಿಗೆ ಒಂದು ಕಿರು ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಈ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಮುರಳಿ ಭೀಮಣ್ಣ, ಅದೇ ರೀತಿ ಜಮಾಲುದ್ದೀನ್ ಇವರ ಸಮ್ಮುಖದಲ್ಲಿ ನಮ್ಮ UT ಖಾದರ್ ಸಾಹೇಬರಿಗೆ ಕಿರು ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಫಾದರ್ ರೆನಾಲ್ಡ್ ಕುಟಿನೋ ಇವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಮುರಳಿ ಭೀಮಣ್ಣ ಸಂಸ್ಥೆಯ ಚೇರ್ಮನ್ ಹಾಗೂ ಡೈರೆಕ್ಟರ್ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು. ಅದೇ ರೀತಿ ಸಂತೋಷ್ ಡಿಸೋಜ, ಕ್ಯಾಥೋಲಿಕ್ ಸಭಾ ಪೇಜಾವರ ಮುಖಂಡರಾಗಿರುವಂತಹ ಸಂತೋಷ್ ಡಿಸೋಜ ಅವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. ಧನ್ಯವಾದಗಳು. ಬಜ್ಪೆ MJM ಇದರ ಧರ್ಮಗುರುಗಳಾಗಿರುವಂತಹ ಖತೀಬರಾಗಿರುವಂತಹ ಮನ್ಸೂರ್ ಸಾಯಿದಿ ಅಲ್ ಕಾಮಿಲ್ BTech ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. ಅದೇ ರೀತಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಇದರ ಸೆಕ್ರೆಟರಿ ಅಹಮದ್ ಬಾಬಾ ಬಚಾಲ್ ಇವರಿಗೂ ಕೂಡ ಒಂದು ಸಣ್ಣ ಕಿರು ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. ಅದೇ ರೀತಿ ಬಜ್ಪೆ ಪಟ್ಟಣ ಪಂಚಾಯತ್ ಇದರ ಮುಖ್ಯ ಆಡಳಿತಾಧಿಕಾರಿಯಾಗಿರುವಂತಹ ಶ್ರೀಮತಿ ಪೂರ್ಣಕಲಾ ಇವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. ಅದೇ ರೀತಿ ಬಜ್ಪೆ ಪರಿಸರದ ಸಾಮಾಜಿಕ ಮುಖಂಡರಾಗಿರುವಂತಹ ಸಿರಾಜ್ ಹುಸೇನ್ ಇವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. ಇದೀಗ ಅಲ್ ಘಜಾಲಿ ಎಜುಕೇಷನ್ ಸೆಂಟರ್ ಇದರ ಮ್ಯಾನೇಜರ್ ಆಗಿರುವಂತಹ KK ಮೊಹಿಯುದ್ದೀನ್ ಕಾಮಿಲ್ ಸಕಾಫಿ ಉಸ್ತಾದರವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. ಶರೀಫ್ ಬಜ್ಪೆ ಇವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಧನ್ಯವಾದಗಳು.
ಲತೀಫ್ ಬಜ್ಪೆ ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಸುದರ್ಶನ್ ಶೆಟ್ಟಿ ಕಯ್ಯ ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದೇವೆ. ಬಶೀರ್ ಬಜ್ಪೆ ಇವರಿಗೂ ಕೂಡ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದೇವೆ. ಬಶೀರ್ ಬಜ್ಪೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಬಜ್ಪೆಯ ಸಾಮಾಜಿಕ ಮುಖಂಡರು ಉದ್ಯಮಿಗಳು ಆಗಿರುವಂತಹ ಬಶೀರ್ ಬಜ್ಪೆ ಇವರಿಗೂ ಕೂಡ ಸಣ್ಣ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಹಸನ್ ಹಾಜಿ ಬಜ್ಪೆ ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಧನ್ಯವಾದಗಳು. ಪಂಚಾಯತಿದರ ಮಾಜಿ ಅಧ್ಯಕ್ಷರಾಗಿರುವಂತಹ ಶಾಹುಲ್ ಹಮೀದ್ ಬಜ್ಪೆ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಶಾಹುಲ್ ಹಮೀದ್ ಬಜ್ಪೆ. ಜುಬೈರ್ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. ಶಾಹುಲ್ ಹಮೀದ್ ಬಜ್ಪೆ. ಶ್ರೀರಾಮದೂತಂ ಶಿರಸಾನಮಾನಿ ಶಾಸ್ತಾಕಾರಂ ವಿಜಯಕಾಂತಂ ಕಮಲಯೋಜ್ಞಾನಂ ಯಮ್ಮಂದೇ ವಿಷ್ಣುಭಾವಯಂ ಸರ್ವಲೋಕೈಕನಾಥಂ ಇವರಿಗೆ ಶಿಲಾನ್ಯಾಸ ಮಾಡೋದು ಸಂಕಲ್ಪ ಮಾಡಿದ್ರು. ಅದಕ್ಕೋಸ್ಕರವಾಗಿ ಸ್ಥಳ ಶುದ್ಧಿಗೋಸ್ಕರ ಪುಣ್ಯವಾಚನ ಪುರಸ್ಕರವಾಗಿ ಮಾಡುವಂಥ ಶಿಲಾನ್ಯಾಸದ ಉದ್ದೇಶದಲ್ಲಿ ಮಾಡುವಂಥ ಪೂಜೆಯನ್ನು ದೇವರ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ನೀವು ನೆನೆಸಿದ ಪ್ರಕಾರ ಕೆಲಸವನ್ನೆಲ್ಲ ಒಳ್ಳೆಯ ರೀತಿಯಲ್ಲಿ ಕೊಟ್ಟು ನಿಮಗೆ ಬೇಕಾದಾಗ ಇಷ್ಟಾರ್ಥ ಸಿದ್ಧಿಯಾಗಿ ನಿಮ್ಮ ಕೈಯಲ್ಲಿ ವಿಶೇಷವಾಗಿ ದೇವತಾ ಸೇವೆ ಮಾಡುವ ಯೋಗವನ್ನು ಅನುಗ್ರಹ ಮಾಡಿಕೊಟ್ಟು ಸರ್ವವಿಷಯದಲ್ಲಿ ಸಂತೋಷದಲ್ಲಿ ಕಾಪಾಡುವಂಥ ಪುಣ್ಯಭಾರ ನಾವು ನಮ್ಮಿಂಥ ಗುರು ಹಿರಿಯರು ದೈವದೇವರು ವಿಶೇಷವಾಗಿ ಗ್ರಾಮದೇವರಿಗೂ ಅದೇ ಕಟೀಲ್ ಕಟೀಲ್ದಾಯ ದಿವ್ಯ ಸನ್ನಿಧಿಗೂ ವಿಶ್ವಂಬರ ಮೂರ್ತಿ ಶ್ರೀ ಮಹಾಗಣಪತಿ ದೇವರ ದಿವ್ಯ ಸನ್ನಿಧಿ ಸೇರುತ್ತೆ. ಓಂ ಲಕ್ಷ್ಮೀನಾರಾಯಣಾಭ್ಯಾಂ ಮಾಣೀನ ಗರ್ಭಾಭ್ಯಂ ಮೈತ್ರಾಭ್ಯಾಂ ಕಾಭ್ಯಂ ಸೀತಾರಾಮಾಭ್ಯಾಂ ಮಾತೃಭ್ಯಂ ಪಿತೃಭ್ಯಂ ಗುರುಭ್ಯಂ ಆಚಾರ್ಯಭ್ಯಂ ಇಷ್ಟದೇವತಾಭ್ಯಂ ದೇವತಾಭ್ಯಂ ಸರ್ವೇಭ್ಯೋ ದೇವೇಭ್ಯೋ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ಕೈಶಾನಿಕೆ ಇಷ್ಟಾರ್ಥಿಭ್ಯಕ್ಕೆ ಲಕ್ಷ್ಮೀನಾರಾಯಣಕ್ಕೆ ಗೃಹ ನಿರ್ಮಾಣ ಏಕಾದಿಕ್ಕೆ ಶಿಲಾನ್ಯಾಸಾಂಗ ಸೃಷ್ಟಿ ಪುಣ್ಯವಾಚನ ಪುರಸ್ಕರ ಶಿಲಾನ್ಯಾಸಾಂಗ ಯಜಮಾನಸ್ಯ ಉಜ್ವಲ ಗೌಡ ನಕ್ಷತ್ರ ಉಜ್ವಲ ಗೌಡ ಸ್ಥಳವನ್ನೆಲ್ಲ ತಗೊಂಡು ಎಲ್ಲ ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರವಾಗಿ ಶಿಲಾನ್ಯಾಸ ಮಾಡುವಂಥ ಶಿಲಾನ್ಯಾಸವನ್ನು ದೇವರು ಒಳ್ಳೆಯ ರೀತಿಯಲ್ಲಿ ಮಾಡಿಸಿ ನೀವು ನೆನೆಸಿದ ಪ್ರಕಾರ ಎಲ್ಲ ಕೆಲಸಗಳನ್ನು ಒಳ್ಳೆಯಲ್ಲಿ ಮಾಡಿಸಿಕೊಂಡು ನಿಮಗೆ ಬೇಕಾದಾಗ ಇಷ್ಟಾರ್ಥ ಸಂತೋಷದಲ್ಲಿ ಕಾಪಾಡಬೇಕು. ಅದಕ್ಕೆ ಕ್ರಮ ಪ್ರಕಾರವಾಗಿ ಕೆಲಸವನ್ನು ಮಾಡಿ ಅದರ ಪುಣ್ಯ ಫಲವನ್ನು ನಮಗೆ ಕೊಡಬೇಕು ಅಂತ ವಿಮಾನ ಸೈತ್ಮಾನಿಸಿನಿಂದ ಆಲಿಸೋಣ. ತಾಂಬೂಲಂ ಶೇಖರಂ ಭದ್ರಂ ಉತ್ತಮ ಪ್ರೀತಿಕರಂ ಶಿವರತ್ನಾದಿನ ಅದಕ್ಕಾಂತಂ ಪ್ರಯತ್ನೋ ಕರಿಷ್ಯಮಾಣಸ್ಯ ಕರ್ಮಣ ಯಜಮಾನಸ್ಯ ಪ್ರಾರಂಭಕಾಲೇ ಮುಹೂರ್ತಮಸ್ತು. ಸರ್ವತಾಂಬೂಲಂ ಸಮರ್ಪಯಾಮಿ ಮಂತ್ರಂ